ರೋಟರಿ ಕ್ಲಬ್ ಪುತ್ತೂರು ಯುವದ ವತಿಯಿಂದ ಸಂತ ಫಿಲೋಮಿನಾ ಕಾಲೇಜಿನ ಮೈದಾನದಲ್ಲಿ ಇಂದಿನಿಂದ ಆರಂಭಗೊಳ್ಳುತ್ತಿರುವ ರೋಟರಿ ಮಿಷನ್ ಫಿಟ್ ಕಾರ್ಯಕ್ರಮವನ್ನು ಎಸ್ಪಿ ಲಖನ್ ಸಿಂಗ್ ಯಾದವ್ ಉದ್ಘಾಟಿಸಿದ್ದಾರೆ. ದೇಶದಾದ್ಯಂತ ನಡೆಯುತ್ತಿರುವ ಫಿಟ್ ಇಂಡಿಯಾ ಅಂಗವಾಗಿ ರೋಟರಿ ಕ್ಲಬ್ 21 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ದೇಹದ ಫಿಟ್ನೆಸ್ ಆರೋಗ್ಯ ಕಾಪಾಡಿಕೊಳ್ಳಲು ಪುತ್ತೂರಿನ ನಾಗರಿಕರು ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂತ ಫಿಲೋಮಿನಾ ಕಾಲೇಜ್ ಕ್ಯಾಂಪಸ್ ನಿರ್ದೇಶಕರಾದ ಪ್ರಕಾಶ್ ಮೆಂತಾರೋ, ರೋಟರಿ ಯುವ ಗವರ್ನರ್ ರತ್ನಾಕರ್ ರೈ, ಕೆದಂಬಾಡಿಗುತ್ತು ಜಿಲ್ಲಾ ಚೇರ್ಮನ್ ಸಂತೋಷ್ ಶೆಟ್ಟಿ, ರೋಟರಿ ಪೂರ್ವದ ಅಧ್ಯಕ್ಷರಾದ ಕೃಷ್ಣನಾರಾಯಣ ಮುಳಿಯ, ರೋಟರಿ ಕ್ಲಬ್ ಯುವದ ಅಧ್ಯಕ್ಷರಾದ ಹರ್ಷಕುಮಾರ್ ರೈ ಮಾಡವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪುತ್ತೂರು ಕಾರ್ಯಕ್ರಮವು ಬೆಳಗ್ಗೆ 6ರಿಂದ 7 ತನಕ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರತಿದಿನ 21 ದಿನಗಳ ಕಾಲ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಥಮ 1/4 ಗಂಟೆ ವಾಕಿಂಗ್ ಮತ್ತು ತದನಂತರ ಏರೋಬಿಕ್ಸ್ ಮತ್ತು ಜುಂಬಾ, ತದನಂತರ 1/4 ಗಂಟೆ ನಾವು ಯೋಗದ ಪ್ರಾಣಾಯಾಮದ ಬಗ್ಗೆ ವಿಶೇಷವಾದ ತರಬೇತಿಯನ್ನು ನಡೆಯಲಿಕ್ಕಿದೆ. ಈ ಒಂದು 20 ದಿನದ ತರಬೇತಿ ಕಾರ್ಯಕ್ರಮವು ಪುತ್ತೂರಿನ ಸಮಸ್ತ ಜನತೆ ಪ್ರಯೋಜನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಮುಂದಿನ 21 ದಿನ ಕೂಡ ಸೈಂಟ್ ಫಿಲೋಮಿನಾ ಕಾಲೇಜ್ ಗ್ರೌಂಡಲ್ಲಿ ವಿಶೇಷವಾದ ಈ ಕಾರ್ಯಕ್ರಮವು ನಡೆಯಲಿಕ್ಕಿದೆ.